ಹೊಸ ವರ್ಷದ ಆಚರಣೆಯ ಹೆಸರಿನಲ್ಲಿ ಡಿಸೆಂಬರ್ 31ರ ರಾತ್ರಿ ಪ್ರಾಚೀನ ಕೋಟೆಗಳು ಮತ್ತು ಐತಿಹಾಸಿಕ ಸ್ಥಳಗಳಲ್ಲಿ ಮದ್ಯಪಾನ ಮತ್ತು ಪಾರ್ಟಿಗಳನ್ನು ನಿಷೇಧಿಸುವಂತೆ ಹಿಂದೂ ಜನಜಾಗೃತಿ ಸಮಿತಿಯಿಂದ ಉಪತಹಶೀಲ್ದಾರ್ ದಾದಾ ಫೈರೋಜ್ ವೈಡಿ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ವಿಕಾಸ್ ಕುಮಾರ್ ಹಾಗೂ ಪೊಲೀಸ್ ಅಧೀಕ್ಷಕರ ಪರವಾಗಿ ಸಹಾಯಕ ಆಡಳಿತಾಧಿಕಾರಿಯಾದ ರಾಧಾಕೃಷ್ಣ ಅವರಿಗೆ ಮನವಿ ನೀಡಲಾಯಿತು. ಈ ವೇಳೆ ಲೋಕೇಶ್ ಕುತ್ತಾರ್, ಸತೀಶ್ ಧರ್ಮ ಪ್ರೇಮಿಗಳು ಉರುವ ಹಿಂದೂ ಜನಜಾಗೃತಿ ಸಮಿತಿಯ ಯೋಗೀಶ್ ಅಶ್ವತ್ಪುರ, ರಾಜೇಶ್ ಸಿದ್ದಕಟ್ಟೆ ಮತ್ತು ಉಪೇಂದ್ರ ಭಗವತಿ ಇವರು ಉಪಸ್ಥಿತರಿದ್ದರು.